ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮನೆಗೆ ಭೇಟಿ ನೀಡಿದ ಹಿಂದುಳಿದ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಅವರು ಸಂತ್ರಸ್ತೆ ಹಾಗೂ ಹೆತ್ತವರಿಗೆ ಧೈರ್ಯ ತುಂಬಿದ್ದಾರೆ. ನಿಮ್ಮ ಜೊತೆ ನಾನಿದ್ದೇನೆ, ಧೈರ್ಯ ಕಳೆದುಕೊಳ್ಳಬೇಡಿ, ಯಾವುದೇ ಕಾರಣಕ್ಕೂ ಮಾಸ್ಕ್ ಧರಿಸಿಕೊಂಡು ಜೀವನ ಮಾಡಬೇಡಿ, ಅಂತಹ ದೊಡ್ಡ ತಪ್ಪು ನೀವೇನೂ ಮಾಡಿಲ್ಲ, ಇವತ್ತಿಂದ ಮಾಸ್ಕ್ ತೆಗೆದು ಧೈರ್ಯದಿಂದ ಇರಬೇಕು ಎಂದು ಸಂತ್ರಸ್ತೆಯ ತಾಯಿಯ ಮುಖಕ್ಕೆ ಹಾಕಿದ್ದ ಮಾಸ್ಕ್ ಅನ್ನು ತೆಗೆಸಿದ್ದಾರೆ. ನಿಮ್ಮ ಪರವಾಗಿ ಇದ್ದೇನೆ, ಸಂತ್ರಸ್ತೆ ಗಂಡನ ಮನೆಗೆ ಸೇರಿಸುವ ಜವಾಬ್ದಾರಿ ನನ್ನದು ಎಂದು ಧೈರ್ಯ ತುಂಬಿದ್ದಾರೆ. ಬೇರೆ ಜಾತಿ ಅದು ಇದು ಇದರಲ್ಲಿ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ನಾವು ಆದ ತಪ್ಪನ್ನು ಸರಿ ಮಾಡ್ತಾ ಹೋಗ್ಬೇಕು. ಬಟ್ ನಿಮಗೆ ನಾನು ಹೇಳ್ತಾ ಇದ್ದೀನಿ, ನಿಜ ಹೇಳ್ತೀನಿ, ಎನಿಥಿಂಗ್ ಲೇಟ್ ಆಗಿದೆ ನನಗೆ ಫೋನ್ ಗೊತ್ತಾಯ್ತಲ್ಲ ಲೀಗಲಿ ನಾವು ಕೋರ್ಟಿಂದ ಬಂದದಷ್ಟೇ. ಯಾಕೆ ಬಂದ್ರೆ ನಿಮಗೆ ಧೈರ್ಯ ಕೊಡಬೇಕು. ಗೊತ್ತಾಯ್ತಾ? ದೊಡ್ಡ ಪ್ರಾಬ್ಲಮ್ ನಗರಲ್ಲಿ ಗೊತ್ತಾಯ್ತಾ? ಆದ್ರೆ ಈಗ ಏನಾದ್ರು ನೀವು ಅದನ್ನು ಫೇಸ್ ಮಾಡಬೇಕು. ಫೇಸ್ ಮಾಡೋ ಧೈರ್ಯ ನಿಮ್ಗೆ ಇದೆ. ಈ ಮಾಸ್ಕ್ ಅನ್ನು ಯಾವತ್ತೂ ಹಾಕಬಾರ್ದು, ಅಗತ್ಯ ನಾಟ್ ರಿಕ್ವೈರ್ಡ್. ಅಂತ ದೊಡ್ಡ ಅಪರಾಧ. ಆ ಮಗುವನ್ನು ನೋಡಿ ತುಂಬಾ ಮನಸ್ಸಿಗೆ ಬೇಜಾರಂತ ಅನ್ಸಿತ್ತು. ಯಾರಿಗೂ ಅನ್ಸ್ತದೆ, ಸಣ್ಣ ಮಗು. ನಾನು ಒಂದು ಅಮ್ಮ ಆಗಿದ್ದೇನೆ, ನನಗೂ ಆ ಹೆಣ್ಣು ಮಗಳ ಪ್ರಾಯದ ಮಕ್ಕಳಿದ್ದಾರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಹೇಳುವವರು ಹೇಳ್ತಾರೆ ಪರಿಸ್ಥಿತಿ ತಂದು ಕೊಟ್ಟವ್ರು ಯಾರು ಅಂತ ಹೇಳಿ. ಏನೋ ಒಂದು ಸಿಚುವೇಶನ್, ಏನೋ ಒಂದು ಆಗಿ ಹೋಗಿದೆ, ತಪ್ಪಾಗಿ ಹೋಗಿದೆ, ಇಬ್ಬರಿಂದನೂ ತಪ್ಪಾಗಿದೆ. ಇದು ಸರಿ ಆಗ್ಬೇಕು ಅಂತಾದ್ರೆ ಮದುವೆ ಆಗ್ಬೇಕು. ಅದು ಒಂದೇ ಸೊಲ್ಯೂಷನ್. ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ. ಮತ್ತೆ ಯಾರ ಮಗ ಈ ಹುಡುಗ ಆಗಿದ್ದಾನೆ, ಅವರು ಇಬ್ರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಅವರು ಅಪ್ಪ ಪಂಚಾಯತ್ ಮೆಂಬರ್ ಆಗಿದ್ದಾರೆ, ನೂರಾರು ಜನ ಅವರನ್ನು ನೋಡ್ತಾರೆ. ಅಮ್ಮ ಸ್ಕೂಲಲ್ಲಿ ಟೀಚರ್ ಆಗಿದ್ದವರು, ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಹಾಗಿರುವಾಗ ಗಲಾಟೆ, ಜಗಳ, ಕೇಸು, ಕೋರ್ಟು ಯಾವುದೂ ಬೇಡ. ನೀವು ದಯವಿಟ್ಟು ಬನ್ನಿ, ಬಂದು ಸಂಧಾನ ಮಾಡಿ ಈ ಹುಡುಗಿ ಮತ್ತೆ ಆ ಮಗುವನ್ನು ಕರ್ಕೊಂಡು ಹೋಗಿ ಮದ್ವೆ ಮಾಡಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಸವಲತ್ತುಗಳಿದೆ. ಅದಲ್ಲದೆ ಇವರು ಒಂದು ಸಣ್ಣ ಸಮುದಾಯದಿಂದ ಬಂದವರು. ಈ ಸಮುದಾಯಕ್ಕೆ ಪ್ರತಿ ಒಂದು ಹಿಂದುಳಿದ ವರ್ಗದ ಎಷ್ಟು ಜನ ಸೇರ್ತೀರಾ ಎಲ್ಲರೂ ಬೆಂಬಲ ಸೂಚಿಸಬೇಕು. ಇದು ಅಗತ್ಯ ಇದೆ. ಮತ್ತೆ ಈಗಾಗ್ಲೇ ನಾನು ಮಹಿಳಾ ಆಯೋಗದ ಹತ್ರನೂ ಮಾತಾಡಿದ್ದೇನೆ. ಈಗಾಗ್ಲೇ ಅವರು ಏನೆಲ್ಲ ಲೀಗಲ್ ಪ್ರೊಸೀಜರ್ಸ್ ಮಾಡ್ಲಿಕ್ಕಿದೆ ಅದನ್ನೆಲ್ಲ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಈಗ SP ಅವರನ್ನು ಭೇಟಿ ಆಗ್ತೇನೆ. ಅದಲ್ಲದೆ ನಮ್ಮ ಹಿಂದುಳಿದ ಕಮಿಷನ್ ಏನಿದೆ ಅದರಿಂದ ಅವ್ರಿಗೆ ಏನೆಲ್ಲ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆ ಮಗು ಮತ್ತೆ ತಾಯಿದು ಸಂಪೂರ್ಣ ಖರ್ಚು ಏನಿದೆ ಅದನ್ನು ನಾನು ಭರಿಸ್ಲಿಕ್ಕೆ ರೆಡಿ ಇದ್ದೇನೆ. ನಮ್ಮ ಹೋರಾಟ ಇನ್ನು ಮುಂದಕ್ಕೂ ನಡೀತದೆ. ಯಾಕೆಂದ್ರೆ ಈ ಮಗಳು ಅವಳ ಮನೆ ಸೇರ್ಬೇಕು, ಆ ಮಗುವಿಗೆ ಒಂದು ಅಪ್ಪ ಸಿಗ್ಬೇಕು.